ಬ್ರಹ್ಮಕಲಶದ ಸಂಭ್ರಮದಲ್ಲಿರುವ ಬಂಟ್ವಾಳ ತಾಲೂಕಿನ ಕಳ್ಳಿಗೆ ಗ್ರಾಮದ ದೇವಂದಬೆಟ್ಟು ಶ್ರೀ ಲಕ್ಷ್ಮೀ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಹಿನ್ನೆಲೆಯಲ್ಲಿ ಧನುಷ ಗಾಣಿಗ ಕಲ್ಲಡ್ಕ ಹಾಡಿರುವ ಜಿಎಸ್ ಗುರುಪುರ ಸಾಹಿತ್ಯ ರಚನೆ, ಶ್ರೀಪಾದ್ ನಿರ್ದೇಶನ ಹಾಗೂ ಚಿತ್ರೀಕರಣ, ಸ್ವರಣ್ಯ ಮತ್ತು ಬಳಕ ಅಭಿನಯದ ದೇವಂದಬೆಟ್ಟು ಬ್ರಹ್ಮಕಲಶದ ಆಮಂತ್ರಣ ಗೀತೆಯನ್ನ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ್ ಅವರು ಜನರ ಸಹಭಾಗಿತ್ವ ಇದ್ದಾಗ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯಲು ಸಾಧ್ಯವಿದೆ. ಇದಕ್ಕೆ ದೇವಂದಬೆಟ್ಟು ಕ್ಷೇತ್ರದ ಬ್ರಹ್ಮಕಲಶದ ಹಿನ್ನೆಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳೇ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಈ ದೇವಸ್ಥಾನದ ಜೀರ್ಣೋದ್ಧಾರ ಈ ಸಮಿತಿಯ ಮಾತೆಲ್ಲ ಬರ್ತದೆ. ಒಂಜೆಂಜರೆ ಕೇಂದ್ರ ಹೊರನೆ ಮಾತ ಕೇಂದ್ರ ನೆಂಕಲ ಬೋಡಿಗೆ ಅಂತಂದ್ರೆ ಒಂಜೆಂಜರೆ ಕೇಂದ್ರ ತಲೆಗಡ ಬೋಡು ಆವನಿ ಮಾರ್ಗ ಬೋಡು ನಡೆದಿರ ಬರ್ತಾರೆ ಅವನ ಈ ಮಾರ್ಗ ಬೋಡು ಒಂದೊಂದೇ ಕೇಳಿದ್ರು. ಎಂಗಳ ಖುಷಿ ಅನ್ನೋದು ಐದೊಟ್ಟಿಗೆ ಜನಗಳ ಸ್ಪಂದನೆ ಕೆಲಸ ಅಂಚೆ ನಾನು ಅಂಕಲ ಇದು ಮಾಡ್ತಾರೆ ಪಕ್ಕ ಮುಗಿದಾಗ ಯಾನೇ ಕೇಳುತ್ತೆ ನನಗಾದ ಕೊಡುದು ಅಂಚಿನ ವ್ಯವಸ್ಥೆ ಜನರು ಈದ್ ಪೊನ್ನೋಡು ಕೆಲಸ ಈ ಕೆಲಸ ದೇವಸ್ಥಾನದ ಕೆಲಸ ಕೊಡುದುಕೊಂಡ ಜನಗಳ ಇನ್ವಾಲ್ವ್ಮೆಂಟ್ ಕೊಡು ಏನೋ ಒಂಜಿ ಗಂಟೆ ಜನ ದೇವಸ್ಥಾನ ಮಾಡ್ತಾರೆ. ದೇವಸ್ಥಾನದ ಭಾಗಕ್ಕಿಂತ ಬರ್ತೀವಿ. ದೇವಸ್ಥಾನದ ಪ್ರತಿಯೊಂದು ಭಕ್ತೆಲ್ಲ ಇನ್ವಾಲ್ವ್ ಆದ ಬರ್ತಾರೆ ಮಾತ್ರ ಆ ದೇವರಿಗೆಲ್ಲ ಖುಷಿ ಆಗಲು ಆ ದೇವಸ್ಥಾನದ ಪವಿತ್ರತೆ ಒಬ್ಬರು ಪ್ರತಿಯೊಂದೆಲ್ಲ ಇನ್ವಾಲ್ವ್ ಆಡೋಣ ಮಾತೆಲ್ಲ ಬಂದೆ ಈ ಭಾಗದ ಜನ ಪ್ರತಿಯೊಂದು ಇನ್ವಾಲ್ವ್ ಆದಾಗ ಸುರುಟೆ ಮಕ್ಕಳು ಬಂದು ಬಂದಾಗ ಬರ್ತಾರೆ ಬೋಲ ಪೂಜೆಂದು ಅಲ್ಪ ಗೆಸ್ಟ್ ಖಂಡಿತ ಮಾತ್ರ ನೀವು ಮಲ್ಪಡಿಸಿ ದಯಪಂಡ ಯಾರು ಹತ್ತದ ದಾದನ ಯಾರು ರಾಜ್ಯಕ್ಕೆ ಬರ್ತದಾಗ್ತಾನೆ ಅಂಚೆ ರಾಜ್ಯಕ್ಕೆ ಬೆಳೆಕೊಂಡು ಕೊಡ್ಚಿರುತ್ತೆ ಅಂಚೆ ಹತ್ರ ನಿಮಗೆ ಕೆಲಸ ಎಂಚಿರಬಹುದು ಐನು ಮಾತ್ರ ಮಲ್ಪಡೆ ಅಪ್ಪಾಗ ಖಂಡಿತವಾದ ದೇವೇಂದ್ರ ಅನುಗ್ರಹ ನಿಮಗೆ ಖಂಡಿತ ಅವಳು ಆಡಿದ ಇಡೀ ಮುಟ್ಟಲ್ಲ ಈ ಸಮಿತಿದಾಗಲು ಐನು ಭಾರಿ ನಿಷ್ಠೆಡ್ ಮತ್ತೆ ಬಂದ್ರೆ ಇಚ್ಛೆ ಪಡಕ್ಕೆ. ಕಳ್ಳಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಯಶೋಧ ಚಾರಂತಗುಡ್ಡೆ, ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ರಮೇಶ್ ಉಪಾಧ್ಯಾಯ, ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷ ರಂಗೋಲಿ ಸದಾನಂದ ಶೆಟ್ಟಿ, ಗೌರವ ಅಧ್ಯಕ್ಷ ನವೀನ್ ಚಂದ್ರ ಶೆಟ್ಟಿ ಮುಂಡಾಜೆಗುತ್ತು, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಸುವರ್ಣ ತುಂಬೆ, ಉಪಾಧ್ಯಕ್ಷ ಭುವನೇಶ್ ಬಚ್ಚನಡ್ಕ, ಸಾಹಿತಿ ಜಿಎಸ್ ಗುರುಪುರ, ನಿರ್ಮಾಪಕ ಅನಿಲ್ ಪಂಡಿತ್ ಒಳವೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಳ್ಳಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ದಾಮೋದರ್ ನೆತ್ತರಕೆರೆ ಪ್ರಸ್ತಾವಿಸಿ ಸ್ವಾಗತಿಸಿದರು. ವ್ಯವಸ್ಥಾಪನಾ ಸಮಿತಿಯ ಸದಸ್ಯ ಕೇಶವ್ ದೈಪಲ ವಂದಿಸಿದ್ರು. ದೇವಪ್ರಸಾದ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.